ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜೀವನದಲ್ಲಿ ನಮಗೆ ಅತ್ಯವಶ್ಯಕವಾದ ಕೆಲವು ವಿಷಯಗಳಿವೆ. ಈ ವಿಷಯದ ಬಗ್ಗೆ ನಾವೆಲ್ಲರೂ ಧ್ಯಾನಿಸೋಣ. ದೇವರ ವಾಕ್ಯ ನಮ್ಮ ಜೀವನದ ಅಥವಾ ನಮ್ಮ ಬದುಕನ್ನು ಹೇಗೆ ಬದುಕುವುದೆಂಬುದನ್ನು ಚೆನ್ನಾಗಿ ನಮಗೆ ಖಂಡಿತವಾಗಿ ಕಲಿಸುತ್ತೆ. ಆದ್ದರಿಂದ ದೇವರ ವಾಕ್ಯವನ್ನು ಧ್ಯಾನಿಸೋಣ, ಒಳ್ಳೆಯ ಜೀವನವನ್ನು ನಡೆಸೋಣ. ಇವತ್ತಿನ ದೇವರ ವಾಕ್ಯ ನಾನು ಸಿರಾಕನ ಗ್ರಂಥದಿಂದ ಆರಿಸಿಕೊಂಡಿದ್ದೇನೆ. ಅಧ್ಯಾಯ 33 ವಾಕ್ಯ 25ರಿಂದ 33. ದೇವರ ವಾಕ್ಯ ಹೇಳುತ್ತೆ, ಮೇವು ಕೋಲು ಹೊರೆ ಕತ್ತೆಗೆ ಅನ್ನ ಶಿಕ್ಷಣ ಕೆಲಸ ಉಳಿಗದವನಿಗೆ. ನಿನ್ನ ಉಳಿಗದವನಿಗೆ ಕೆಲಸ ಹಚ್ಚು, ಆರಾಮವಾಗುವುದು ನಿನಗೆ. ಇವತ್ತಿನ ಈ ದೇವರ ವಾಕ್ಯ ಸೇವಕರ ಬಗ್ಗೆ, ಅಂದರೆ ನಮ್ಮ ಮನೆಯಲ್ಲಿ ದುಡಿಯುವವರು ಸೇವಕರು ಅವರ ಬಗ್ಗೆ ನಮಗೆ ಇವತ್ತು ಜ್ಞಾನವನ್ನು ನೀಡುತ್ತೆ. ನಮಗೆ ಕೆಲಸಕ್ಕೆ ಜನ ಬೇಕು. ನಮ್ಮ ಕೆಲಸದವರನ್ನು ಯಾವ ರೀತಿ ನಾವು ನೋಡ್ಕೊಳ್ಬೇಕು, ಕೆಲಸದವರಿಗೆ ಯಾವ ರೀತಿ ಕೆಲಸ ಕೊಡಬೇಕು, ಯಾವ ರೀತಿ ಅವರಲ್ಲಿ ಗೌರವ ತೋರಿಸಬೇಕು, ಯಾವ ರೀತಿ ಅವರಲ್ಲಿ ಪ್ರೀತಿ ತೋರಿಸಬೇಕು, ಇದರ ಬಗ್ಗೆ ಇವತ್ತು ದೇವರ ವಾಕ್ಯ ನಮಗೆ ಜ್ಞಾನವನ್ನು ನೀಡುತ್ತೆ. ಅದೆಷ್ಟೋ ಮನೆಗಳಲ್ಲಿ ಕೆಲಸದವರು ದುಡಿಯುವುದನ್ನು ನಾನು ನೋಡಿದ್ದೇನೆ, ದುಡಿಸುವ ಬಗ್ಗೆನೂ ನೋಡಿದ್ದೇನೆ. ಕೆಲವೊಮ್ಮೆ ಪ್ರಾಣಿಗಳಿಗಿಂತ ಕಡೆಯಾಗಿ ಮನುಷ್ಯರನ್ನು ನೋಡಿಕೊಳ್ಳುವವರಿದ್ದಾರೆ. ನಾನೊಂದು ವಿಚಾರಣಾ ಕೇಂದ್ರದಲ್ಲಿದ್ದೆ. ಅಲ್ಲಿ ಒಬ್ಬ ಹುಡುಗ ಆ ಒಂದು ಮೊದಲೊಂದು ವಿಚಾರಣಾ ಕೇಂದ್ರದಲ್ಲಿದ್ದವರೊಬ್ಬರು ಅಲ್ಲೇ ಅವರೊಬ್ಬರು ನನ್ನ ಬಳಿ ಬಂದು, ಫಾದರ್ ನನಗೊಂದು ಒಬ್ಬರು ಕೆಲಸ ಮಾಡಲಿಕ್ಕೆ ಒಂದು ಜನನ ಮಾಡಿಕೊಡಿ ಅಂತ ಹೇಳಿದರು. ನಾನು ಸ್ವಲ್ಪ ಒಂದು ಕಡೆಂಥ ಪರಿಸ್ಥಿತಿ, ಅಲ್ಲಿ ಹಳ್ಳಿ ಪ್ರದೇಶದಲ್ಲಿದ್ದೆ. ಅಲ್ಲಿ ಒಬ್ಬ ಹುಡುಗ ಇದ್ದ, ಅವನಿಗೂ ಬಡವರು ಸ್ವಲ್ಪ ಒಂದು ಕೆಲಸ ಬೇಕಿತ್ತು. ಆ ಕೆಲಸ ಮಾಡಿಕೊಟ್ಟೆ. ಈ ಕೆಲಸ ಮಾಡಿ ಒಂದೆರಡು ತಿಂಗಳು ಹೋಗಿರ್ಬೋದು ಅಷ್ಟೇ. ಹುಡುಗನ ತಂದೆ ತಾಯಿಗಳು ಬರ್ತಾರೆ, ಫಾದರ್ ನಮ್ಮ ಮಗನನ್ನು ಅಲ್ಲಿಂದ ಕೆಲಸದಿಂದ ತೆಗಿಸ್ತೀವಿ, ಬೇಜಾರು ಮಾಡಬೇಡಿ. ನಾನೇನಂತ ಪರಿಸ್ಥಿತಿ ಏನಂತ ಕೇಳಿದೆ, ಏನಾಯಿತು? ಅಲ್ಲಿ ಅವನನ್ನು ಸರಿಯಾಗಿ ನಡೆಸಿಕೊಳ್ತಿಲ್ಲ. ಅವನಿಗೆ ಮಲಗಲು ಒಂದು ಕೋಣೆಯನ್ನು ಕೊಟ್ಟಿಲ್ಲ. ಕಾರ್ ಶೆಡ್ಡಿನಲ್ಲಿ ಅವನು ಮಲಗಬೇಕು. ಅಲ್ಲಿ ಒಂದು ಚಾಪೆಯನ್ನು ಸರಿಯಾಗಿ ಕೊಟ್ಟಿಲ್ಲ. ಗೋಣಿಗಳನ್ನು ಹಾಕಿ ಅದರ ಮೇಲೆ ಒಂದು ಬಟ್ಟನಾಗಿ ಮಲಗಬೇಕು. ಆಹಾರವನ್ನು ಸರಿಯಾಗಿ ಕೊಡ್ತಿಲ್ಲ. ಅದನ್ನು ನನಗೆ ಕೇಳಿ ಎಷ್ಟು ನೋವಾಯಿತು. ಒಬ್ಬ ಹುಡುಗ, ಒಳ್ಳೆ ಹುಡುಗ, ಮನುಷ್ಯನಂತೆ ನಡೆಸಿಕೊಳ್ಳುವಂಥ ಈ ಹೃದಯ ಇಲ್ಲದವರು, ಒಂದು ಕಾರ್ ಶೆಡ್ಡಿನಲ್ಲಿ ಮಲಗಲಿಕ್ಕೆ ಕೊಡುವಂಥವರು ಎಂಥ ಮನುಷ್ಯರಪ್ಪ ಇವರು. ಇಷ್ಟು ದೊಡ್ಡ ಮನೆ ಇದೆ, ಬಂಗಲೆ ಇದೆ. ಇಷ್ಟು ದೊಡ್ಡ ಬಂಗಲೆಯಲ್ಲಿ ಎಲ್ಲೋ ಒಂದು ಕಡೆ ಒಳಗೆ ಮಲಗಲಿಕ್ಕೆ ಒಂದು ಕೊಡಲಿಕ್ಕೆ ಚಾಪೇನೂ ಇಲ್ವ ಇವರಲ್ಲಿ? ಒಂದು ಜಾಗನೂ ಇಲ್ಲ ಇವರಲ್ಲಿ. ಇವರ ಮನುಷ್ಯರ? ನಾನೇ ಖುದ್ದು ಅಲ್ಲಿ ಫೋನ್ ಮಾಡಿಬಿಟ್ಟೆ. ನಾ ಹೇಳಿದೆ, ನಾವು ಹುಡುಗನ ಕಳಿಸಿದ್ದೀನಿ, ಕೂಡಲೇ ಅವರನ್ನು ಕಳಿಸಿಕೊಡಿ.
ಏನಾಯ್ತು ನನಗೆಲ್ಲ ಗೊತ್ತು, ಯಾವ ರೀತಿ ನಿಮ್ಮ ಮನೆಯಲ್ಲಿ ಅವರನ್ನು ನಡೆಸ್ತೀರಾ, ನಿಮ್ಮಂಥ ಮನೆಗೆ ನಾನು ಅವನ ಹುಡುಗನ ಕಳಿಸ್ತಿಲ್ಲ, ಇದು ನನಗೆ ದೇವರ ಮುಂದೆ ನನಗೆ ಪಾಪ, ದೇವರ ಮುಂದೆ ನನಗೊಂದು ಪಾಪ. ಇದು ಆ ಹುಡುಗನ ಆ ನೋವಿಗೆ ನಾನು ದೇವರ ಮುಂದೆ ಉತ್ತರಿಸಬೇಕು, ಕೂಡಲೇ ಅವನನ್ನು ಕಳಿಸ್ಕೊಡಿ ಅಂತ ಹೇಳಿದೆ. ತಂದೆಗಳಿದ್ದು ಹೋಳಿಗೆ ಅವ್ರಿಗಿಳಿದೆ, ಅವನು ಕರ್ಕೊಂಡು ಬನ್ನಿ. ನಡೆದಂಥ ಘಟನೆ ಸಹೋದರರೇ, ಅದೆಷ್ಟೋ ಮನೆಗಳಲ್ಲಿ ಇವತ್ತು ಕೆಲಸದವರನ್ನು ಒಂದು ಗೌರವಸ್ಥವಾಗಿ ಅವರನ್ನು ನಡೆಸಿಕೊಳ್ಳುವುದಿಲ್ಲ. ಅದೆಂದು ಒಂದು ರೀತಿಯ ನಮ್ಮಲ್ಲಿರುವ ಒಂದು ರೀತಿಯಲ್ಲಿ ನಾವು ಕೆಟ್ಟ ಗುಣ ಯೋಚಿಸಬೇಕು ನಾವು. ಅದಕ್ಕೆ ದೇವರ ವಾಕ್ಯವು ಹೇಳ್ತದೆ ಯಾವ ರೀತಿಯಲ್ಲಿ ಸೇವಕರನ್ನು ನಡೆಸ್ಕೊಳ್ಬೇಕು. ಮೇವು, ಕೋಲು, ಹೊರೆ, ಕತ್ತೆಗೆ, ಅನ್ನ, ಶಿಕ್ಷಣ, ಕೆಲಸ ಉಳಿದವನಿಗೆ. ಅಂದರೆ ಏನು ಹೇಳ್ತೇವೆ? ಮೇವು, ಕೋಲು, ಹೊರೆ, ಕತ್ತೆಗೆ. ಕತ್ತೆಯನ್ನು ಕತ್ತೆ ಅಂತ ನಡೆಸಿಕೊಳ್ಳಿ. ಕತ್ತೆಗೆ ವಿದ್ಯೆ ಇಲ್ಲ. ಮೇವು, ಕೋಲು, ಹೊರೆ ಇವನು ಹೊರುವುದಂಥದ್ದು ಅಥವಾ ಮೇವು ಇದನ್ನು ಈ ರೀತಿಯಲ್ಲಿ ಅದಕ್ಕೆ ಕೋಲನ್ನು ನೀವು ನಡೆಸಿಕೊಳ್ಬೇಕು. ಆದರೆ ಮನುಷ್ಯರಿಗಲ್ಲ. ಅನ್ನ, ಶಿಕ್ಷಣ, ಕೆಲಸ ಉಳಿದವನಿಗೆ. ಮನುಷ್ಯನನ್ನು ಕತ್ತೆಯಂತೆ ನಡೆಸಿಕೊಳ್ಬೇಡ, ತಪ್ಪು. ಮನುಷ್ಯ ಪ್ರಾಣಿಯಲ್ಲ, ಮನುಷ್ಯ ದೇವರ ಸೃಷ್ಟಿ. ಆತನಿಗೆ ಸ್ವಗೌರವ ಇದೆ. ಕೆಲಸದವನಾಗಿರಬಹುದು, ಬಡತನಕ್ಕಾಗಿ ನಿನ್ನ ಮನೆಯಲ್ಲಿ ಆತನು ಕೆಲಸ ಮಾಡುತ್ತಿರಬಹುದು. ಆತನ ಬಡತನ ಆತನ ಒಂದು ವೀಕ್ನೆಸ್ ಆಗುವುದಿಲ್ಲ. ಹಣ ಇಲ್ಲ ಎಂದ ಮಾತ್ರಕ್ಕೆ ನಿನ್ನ ಮನೆಯಲ್ಲಿ ಆತನು ದುಡಿಯುವಾಗ ಆತನು ಪ್ರಾಣಿ ಆಗುವುದಿಲ್ಲ. ಆತನು ಮನುಷ್ಯನೇ, ನಿನ್ನಂಥ ಮನುಷ್ಯನೇ. ನಿನಗೂ ಅವನಿಗೂ ಏನು ವ್ಯತ್ಯಾಸವಿಲ್ಲ. ನಿನ್ನಂತೆ ಅವನಿಗೂ ಹೃದಯವಿದೆ, ನಿನ್ನಂತೆ ಅವನಿಗೂ ಹೊಟ್ಟೆ ಇದೆ, ನಿನ್ನಂತೆ ಅವನಿಗೆ ಆತ್ಮವಿದೆ, ನಿನ್ನಂತೆ ಅವನಿಗೆ ದೇಹವಿದೆ, ನಿನ್ನಂತೆ ಅವನಿಗೆ ಗೌರವವಿದೆ. ಅವನ ಬದುಕು ನಿನ್ನ ಬದುಕು ಸಮಾನ. ಕತ್ತೆಯನ್ನು ಅಂದ್ಕೊಳ್ಬೇಡ, ಪ್ರಾಣಿ ಅಂದ್ಕೊಳ್ಬೇಡ. ಮನುಷ್ಯರು ಪ್ರಾಣಿಗಳು ಹೌದು, ಬಯೋಲಾಜಿಕಲ್ ಅಂತ ಹೇಳ್ತೇವೆ ನಾವು, ಜೀವಶಾಸ್ತ್ರದಲ್ಲಿ ಹೇಳಿದಾಗೆ. ಆದರೆ ನಮ್ಮಲ್ಲಿ ಆತ್ಮ ಇದೆ, ನಾವು ಪ್ರಾಣಿಗಳಲ್ಲ. ಗೌರವ ಕೊಡಬೇಕು. ಕೆಲಸದವನಾಗಿ ನಿನ್ನ ಮನೆಯಲ್ಲಿ ಇದ್ದರೂ ಆತನು ಮನುಷ್ಯನೆಂಬಂತೆ ನಡೆದುಕೊಳ್ಳು. ಸಹೋದರರೇ, ದೇವರ ವಾಕ್ಯ ಹೇಳುತ್ತೆ, ದೇವರು ಸೃಷ್ಟಿಸಿದ ಒಬ್ಬ ಮನುಷ್ಯನು ನಿನ್ನ ಮನೆಯಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಇರುವಾಗ ಆತನನ್ನು ಯಾಕೆ ನೀನು ಯಾವ ರೀತಿಯಲ್ಲಿ ಪ್ರಾಣಿಯಂತೆ ನಡೆಸಿಕೊಳ್ಳುತ್ತೀಯ? ದೇವರಿಗೆ ಯಾಕೆ ಅವಮಾನ ಮಾಡುತ್ತೀಯ? ಯಾವಾಗ ನೀನು ಅವನಿಗೆ ಅವಮಾನ ಮಾಡಿದ್ದಾದರೆ ನೀನು ದೇವರಿಗೆ ಅವಮಾನ ಮಾಡ್ತೀಯ. ಯಾಕೆಂದರೆ ಅವನು ದೇವರ ಸೃಷ್ಟಿ. ಆದ್ದರಿಂದ ಕೆಲಸದವನನ್ನು ಪ್ರಾಣಿಯಂತೆ ನಡೆಸಿಕೊಳ್ಬೇಡ. ನಿನ್ನ ಊಳಿಗೆದವನಿಗೆ ಕೆಲಸ ಹಚ್ಚು, ಆರಾಮ ಆಗುವುದು ನಿನಗೆ. ಕೆಲಸವಿಲ್ಲದೆ ಬಿಟ್ಟರೆ ಅವನು ಸ್ವಾತಂತ್ರ್ಯ ಹುಡುಕೋನು. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ನೀನು ಒಬ್ಬ ಕೆಲಸದವನನ್ನು ಇಟ್ಟುಕೊಂಡಿದ್ದೀಯ, ಅವನಿಗೆ ಕೆಲಸ ಹಚ್ಚು. ಯಾವ ಕೆಲಸಕ್ಕೆ ನಿನ್ನ ಮನೆಗೆ ಬಂದಿದ್ದಾನೆ ಆ ಕೆಲಸ ಕೊಡು, ಮಾಡಬೇಕು. ಅವನು ಕೆಲಸಕ್ಕೆ ಬಂದವನು ಕೆಲಸ ಮಾಡಬೇಕು, ಗೌರವಸ್ಥವಾಗಿ ಕೆಲಸ ಮಾಡಬೇಕು. ಆದರೆ ಕೆಲಸಕ್ಕೆಂದು ಬಂದವನು ತಿರುಗಲಿಕ್ಕೆ ಆರಾಮಾಗಲಿಕ್ಕೆ ಬಂದವನಾಗಬಾರದು. ಸಂಬಳ ಕೊಡ್ತೀಯ, ಸಂಬಳಕ್ಕೆ ತಕ್ಕಂತೆ ಕೆಲಸಕ್ಕೆ ಹಚ್ಚು, ತಿರುಗಲು ಬಿಡಬೇಡ. ಯಾಕೆಂದರೆ ಕೆಲಸವಿಲ್ಲದೆ ಬಿಟ್ಟರೆ ಆತನು ಸ್ವಾತಂತ್ರ್ಯ ಹುಡುಕುವನು. ಆತನು ಸ್ವಾತಂತ್ರ್ಯವನ್ನು ಆತನು ಹುಡುಕುವನು. ಕೆಲಸ ಇಲ್ಲದೆ ಬಿಟ್ಟರೆ ಅವನಿಗೆ ಯಾವುದಕ್ಕಂತ ಬಂದಿದೆ ಅದಕ್ಕೆ ಅವನು ಮಾಡಬೇಕು.
ಬದ್ಧತೆ ಇದೆ ನಮಗೆ ಪ್ರತಿಯೊಬ್ಬರಿಗೂ. ಯಾರೇ ಆಗಲಿ ನಾವಾಗಲಿ ಎಲ್ಲರೂ ನಾವು ಈ ಲೋಕದಲ್ಲಿ ಕೆಲಸಕ್ಕೆ ಇದ್ದವರು. ನಾನಾದರೂ ಧರ್ಮಗುರು ಆಗಿ ನಾನು ಕೆಲಸಕ್ಕಿದ್ದೇನೆ, ದೇವರ ಕೆಲಸಕ್ಕಿದ್ದೇನೆ. ಮನುಷ್ಯರಲ್ಲಂದರೆ ದೇವರ ಕೆಲಸಕ್ಕಿದ್ದೇನೆ. ದೇವರ ಕೆಲಸಕ್ಕಿದ್ದರೂ ನನಗೂ ಒಂದು ಕೇಳುವಂಥ ಬಿಷಪ್ರಿದ್ದಾರೆ. ನಾನು ಕೆಲಸ ಮಾಡಬೇಕು. ನನಗೆ ಕೆಲಸ ಇಲ್ಲ ಅಂದರೆ ನಾನು ತಿರುಗುತ್ತೇನೆ, ಮತ್ತೆ ಸ್ವಾತಂತ್ರ್ಯ ಹುಡುಕ್ತೇನೆ, ಆರಾಮಾಗಿರ್ಬೇಕಂತ ಅಂದ್ಕೊಳ್ತೀನಿ. ಇಲ್ಲ, ಸೇವೆಗೆ ಬಂದವು ನಾನು ಆರಾಮಾಗಿರಲಿಕ್ಕೆ ಸಾಧ್ಯವಿಲ್ಲ. ನನ್ನ ಕೆಲಸ ಮಾಡಬೇಕು. ಒಬ್ಬ ಧರ್ಮಗುರು ಆಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಲೇಬೇಕು. ಆದ್ದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನನ್ನ ಒಡೆಯ ದೇವರಿಗೆ ನಾನು ಉತ್ತರ ಕೊಡಬೇಕು. ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಕೆಲಸಕ್ಕೆ ಬಂದವನು ಕೆಲಸ ಮಾಡಬೇಕು. ಅದಕ್ಕಾಗಿ ನನಗೆ ಅಭಿಷೇಕವನ್ನು ಮಾಡಿದ್ದಾರೆ, ಯಾಜಕನಾಗಿ ಅಭಿಷಿಕ್ತರನ್ನಾಗಿ ಮಾಡಿದ್ದಾರೆ. ನನ್ನ ಕೆಲಸ ಮಾಡಲು ನಾನು ಯಾಕೆ ಅಭಿಷಿಕ್ತನಾದುದು? ಸಹೋದರ ಎಲ್ಲ ತಂದೆ ತಾಯಿಗಳ ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತೀರಾ, ಶಿಕ್ಷಕರ ನೀವು ಹೊಲದಲ್ಲಿ ಕೆಲಸ ಮಾಡ್ತೀರಾ ಅಥವಾ ಬೇರೆಯಲ್ಲಿ ಕೆಲಸ ಮಾಡ್ತೀರಾ? ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ನಾವು ಕೆಲಸಕ್ಕೆ ಮಾಡಲಿಕ್ಕೆ ಬಂದವರು ಕೆಲಸ ಮಾಡಬೇಕು. ನಮ್ಮ ಕೆಲಸ ಎಷ್ಟೇ ದೊಡ್ಡವರಾಗಲಿ ಎಷ್ಟೇ ಚಿಕ್ಕವರಾಗಲಿ ಕೊಟ್ಟ ಕೆಲಸ ಮಾಡಲೇಬೇಕು. ನಾವು ತಿರುಗಲಿಕ್ಕೆ ಬಂದವರಲ್ಲ, ಸಮಯವನ್ನು ಹಾಳು ಮಾಡಲಿಕ್ಕೆ ಬಂದವರಲ್ಲ, ವೇಸ್ಟ್ ಬಾಡಿಗಳಲ್ಲ. ನಾವು ಗಂಭೀರವಾಗಿ ನಾವು ಯೋಚಿಸಬೇಕು. ನೊಗ ಬಾರುಗಳು ಎತ್ತಿನ ಹೆಗಲಿಗೆ ಕೈಕೋಳ, ಉಪದ್ರವಗಳು ದುಷ್ಟ ಊಳಿಗದವನಿಗೆ. ನೊಗ ಬಾರುಗಳು ಎತ್ತಿನ ಹೆಗಲಿಗೆ ಅವುಗಳು ಕಟ್ತಾರೆ, ಅದು ಕೈಕೋಳ ಉಪದ್ರವಗಳು ದುಷ್ಟ ಊಳಿಗದವನಿಗೆ. ದುಷ್ಟ ಊಳಿಗದವನಿಗೆ ಕೈಕೋಳ ಉಪದ್ರವಗಳು ಇವು ಸರಿ ಹೊಂದಲ್ಲ. ಯಾವ ರೀತಿ ಕೆಲಸ ಮಾಡಬೇಕು ಅದೇ ರೀತಿ ನಾವು ಕೆಲಸ ಮಾಡಬೇಕು. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ, ಅವನು ಮೈಗಳ್ಳನಾದಂತೆ ದುಡಿಮೆ ಹೆಚ್ಚಿಸು, ಏಕೆಂದರೆ ಸೋಮಾರಿತನ ತುಂಟತನವನ್ನು ಕಲಿಸುತ್ತದೆ. ಅವನು ಮೈಗಳ್ಳನಾದಂತೆ ದುಡಿಮೆಯನ್ನು ಹೆಚ್ಚಿಸು. ಯಾರು ನಾವು ಮೈಗಳ್ಳರಾಗಬಾರದು. ಮೈಗಳ್ಳನಾಗುವ ಪರಿಸ್ಥಿತಿ ಬಂದಾಗ ದುಡಿಮೆಯನ್ನು ಹೆಚ್ಚಿಸಬೇಕು ನಾವು. ಯಾಕೆಂದರೆ ಪ್ರತಿಯೊಂದು ನಿಮಿಷ ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಲೆಕ್ಕ ಕೊಡಬೇಕು. ಪ್ರತಿಯೊಂದಕ್ಕೂ ಲೆಕ್ಕ ಕೊಡಬೇಕು. ಏನು ಕೆಲಸ ಮಾಡಿದ್ದೀವಿ ಲೋಕದಲ್ಲಿ? ನಮಗೆ ಅಷ್ಟು ಆಯುಷ್ಯವನ್ನು ಬದುಕನ್ನು ದೇವರು ಕೊಟ್ಟಿದ್ದಾರೆ. ಈ ಬದುಕಿನಲ್ಲಿ ಏನು ಮಾಡಿದ್ದೇವೆ ನಾವು? ಕೆಲಸಕ್ಕೆ ಹೋದಲ್ಲಿ ನಾವು ಸಂಬಳ ತಗೊಳ್ತೀವಿ, ಆ ಸಂಬಳಕ್ಕೆ ತಕ್ಕಂತೆ ಏನು ಕೆಲಸ ಮಾಡಿದ್ದೀವಿ ನಾವು? ಉತ್ತರ ಕೊಡಬೇಕು. ಮೈಗಳನ್ನಾಗಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಎಲ್ಲಾದರೂ ಒಬ್ಬನು ಮೈಗಳಂತರೇ ಕಂಡು ಹೋದರೆ ಆತನ ದುಡಿಮೆಯನ್ನು ಹೆಚ್ಚಿಸು. ಯಾವತ್ತು ಸೋಮಾರಿತನ ತುಂಟತನ ಕಲಿಸ್ತದೆ. ಸೋಮಾರಿ ಆದವನು ಬೇರೆ ಆಲೋಚನೆಗಳವತ್ತನಿಗೆ ಬರುವುದು. ಕೆಲಸ ಇಲ್ಲದಿದ್ದರೆ ಅವನೇನಾದರೂ ಮಾಡಿಕೊಳ್ತಾನೆ, ತುಂಟತನ ಮಾಡ್ತಾನೆ, ಬೇಡವಾದ ಕೆಲಸಗಳನ್ನು ಮಾಡ್ತಾನೆ. ಅದಕ್ಕೆ ಅವಕಾಶ ಕೊಡಬೇಡ. ಫುಲ್ ಟೈಮ್ ಆಕ್ಯುಪೈ ಆಗಿ ಇರಬೇಕು ಅವನು. ಒಂದು 12 ಗಂಟೆ ಅಥವಾ 10 ಗಂಟೆ 8 ಗಂಟೆ ಕೆಲಸ ಆಗಿರ್ಬೋದು, 8 ಗಂಟೆ ಆತನು ದುಡಿಬೇಕು. ಆತನ ಮೈಗಳನ್ನಾಗಬಾರ್ದು. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ. ಅವನಿಗೆ ಸರಿಯಾದ ಕೆಲಸವನ್ನು ಕೊಡು, ಅವಿಧೇಯನಾದರೆ ಬೇಡಿಗಳ ಭಾರವನ್ನು ಹೆಚ್ಚಿಸು. ಅವನಿಗೆ ನಿನ್ನ ಸೇವಕನಿಗೆ ಸರಿಯಾದ ಕೆಲಸವನ್ನು ಕೊಡು, ಅವಿಧೇಯನಾದರೆ ಬೇಡಿಗಳ ಭಾರವನ್ನು ಹೆಚ್ಚಿಸು. ಅವಿಧೇಯನಾಗಲಿಕ್ಕೆ ಬಿಡಬೇಡ. ಒಬ್ಬ ಕೆಲಸಕ್ಕೆ ಒಪ್ಪಿಕೊಂಡು ಬಂದ ಮೇಲೆ ಆ ಕೆಲಸ ಮಾಡಬೇಕು, ಅವಿಧೇಯನಾಗಬಾರದು. ನಾವೆಲ್ಲೂ ದೇವರಿಗೂ ವಿಧೇಯರು. ಜೀವನವನ್ನು ಕೊಟ್ಟಿರುವುದು ದೇವರಿಗೆ ನಾವು ವಿಧೇಯತನ ತೋರಿಸಬೇಕು, ವಿಧೇಯರಾಗಿರಬೇಕು. ಹಾಗಿರುವಾಗ ನನ್ನನ್ನು ದುಡಿಸುವವನು ಆತನು ದೇವರ ಹೆಸರಿನಲ್ಲಿದ್ದಾನೆ. ಆತನು ದುಡಿಸುವಾಗ ಆತನಿಗೆ ನಾವು ವಿಧೇಯರಾಗಿರಬೇಕು. ಯಾಕೆಂದರೆ ಅವನಿಂದ ಸಂಬಳ ತಗೊಳ್ತೀವಿ ನಾವು. ಅವನಿಂದ ಸಂಬಳ ತಗೊಳ್ಳುವಾಗ ಅದಕ್ಕೆ ತಕ್ಕಂತೆ ನಾವು ದುಡಿಯದಿದ್ದರೆ ನಾವು ಅವಿಧೇಯರಾಗುತ್ತೇವೆ. ಅವಿಧೇಯರಾಗಲಿಕ್ಕೆ ಬಿಡಬಾರದು. ಸರಿಯಾದ ಕೆಲಸವನ್ನು ಕೊಡು ಆತನಿಗೆ. ಅದರಿಂದ ಕೆಲಸ ಕೊಟ್ಟಲ್ಲಿ ತಪ್ಪಿಲ್ಲ.
ಆದರೆ ಅವನೊಂದು ಪರಿಸ್ಥಿತಿ ನೋಡಿಕೊಳ್ಬೇಕು. ಅವನಿಗೆ ಎಷ್ಟು ಭಾರ ಹೊರಲಿಕ್ಕೆ ಆಗ್ತದೆ ಅಷ್ಟು ಕೊಡಬೇಕು. 50 kg ಹೊರಲಿಕ್ಕೆ ಅಥವಾ 25 kg ಹೊರುವವನಿಗೆ ನೀನು 75 kg 1 ಕ್ವಿಂಟಲ್ ಅವನಿಗೆ ಹೊರಲಿಕ್ಕೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅದು ನೆನ್ಪಿಡಬೇಕು ನಾವು. ಆತನ ಪರಿಸ್ಥಿತಿ ನೋಡ್ಕೊಳ್ಬೇಕು, ಆತನ ಎಷ್ಟು ಶಕ್ತಿ ನೋಡಿಕೊಳ್ಬೇಕು, ಅದಕ್ಕೆ ತಕ್ಕಂತೆ ನೀನು ಕೊಡಬೇಕು. ನೀನು 10 ಗಂಟೆ ಕೆಲಸ ಮಾಡುವಲ್ಲಿ 15 ಗಂಟೆ ಕೆಲಸ ಕೊಟ್ಟರೆ ಆತನಿಗೆ ಸಾಧ್ಯವಿಲ್ಲ, ಅದು ನಿನ್ನ ತಪ್ಪಾಗುತ್ತೆ. ಆದರೆ 10 ಗಂಟೆ ಕೆಲಸ ಕೊಡುವನು 5 ಗಂಟೆ ಕೆಲಸ ಕೊಡಬೇಡ, ಅದೇ ದೇವರ ಕೇಳುತ್ತೆ. 10 ಗಂಟೆ ಕೆಲಸ ಮಾಡುವವನಿಗೆ 10 ಗಂಟೆ ಕೆಲಸ ಕೊಡು, 5 ಗಂಟೆ ಕೆಲಸ ಕೊಡಬೇಡ, 8 ಗಂಟೆ ಕೆಲಸ ಕೊಡಬೇಡ. ಆತನು ಸೋಮಾರಿ ಆಗ್ತಾನೆ, ತುಂಟನಾಗುತ್ತಾನೆ, ಸಮಯ ಹಾಳು ಮಾಡ್ತಾನೆ, ಕೆಟ್ಟ ಕೆಲಸಗಳಿಗೆ ಕೈ ಹಾಕ್ತಾನೆ. ಆ ಸಮಯದಲ್ಲಿ ಅದಕ್ಕೆ ಅವಕಾಶ ಕೊಡಬೇಡ. ಆದರೆ ಅದೇ ಸಮಯದಲ್ಲಿ 10 ಗಂಟೆ ಕೆಲಸ ಮಾಡೋನಿಗೆ 15-20 ಗಂಟೆ ಕೆಲಸ ಕೊಡಬೇಡ. ಆತನ ಆಯುಷ್ಯ ನೀನು ಕಡಿಮೆ ಮಾಡ್ತೀಯ, ಆತನ ಭಾರವನ್ನು ಹೆಚ್ಚಿಸುತ್ತೀಯ. ಇದರಿಂದಾಗಿ ಅವನ ಜೀವಕ್ಕೆ ಹಾನಿ ಆದರೆ ನೀನು ಜವಾಬ್ದಾರನಾಗುತ್ತಿ. ಎಲ್ಲವನ್ನು ಅರ್ಥ ಮಾಡಿಕೊಳ್ಬೇಕು. ದೇವರ ವಾಕ್ಯ ನಮಗೆ ಹೇಳುತ್ತೆ ಯಾವ ರೀತಿಯಲ್ಲಿ ನಡೆಸಿಕೊಳ್ಬೇಕು. ಮುಂದೆ ನಮಗೆ ಹೇಳ್ತದೆ, ಯಾರ ವಿಷಯದಲ್ಲೂ ಮಿತಿ ಮೀರಬೇಡ, ಮಿತಿ ಮೀರಬೇಡ, ವಿಚಾರವಿಲ್ಲದೆ ಆತನನ್ನು ಯಾವುದನ್ನು ಮಾಡಬೇಡ. ಪ್ರತಿಯೊಂದಲ್ಲೂ ಮಿತಿ ಇರಲಿ. ನಾನು ಹೇಳಿದೆ ಅದೇ, ಕೆಲಸ ಕೊಡುವಲ್ಲಿ ಮಿತಿ ಇರಲಿ, ಪ್ರೀತಿ ತೋರಿಸುವಲ್ಲಿ ಮಿತಿ ಇರಲಿ. ಕೆಲಸವನಿಗೆ ಎಷ್ಟು ಪ್ರೀತಿ ಕೊಡಬೇಕು ಅಷ್ಟೇ ಪ್ರೀತಿ ಕೊಡಬೇಕು ವಿನ ಜಾಸ್ತಿ ಪ್ರೀತಿ ಕೊಟ್ಟರೆ ಅವನು ಅವಕಾಶವಾದಿ ಆಗ್ತಾನೆ, ಆ ಅವಕಾಶನ ತಪ್ಪಾಗಿ ಬಳಸಿಕೊಳ್ತಾನೆ. ಆದ್ದರಿಂದ ಮಿತಿಯನ್ನು ಕೊಂಡ್ಕೊಳ್ಬೇಕು. ಯಾರ ವಿಷಯದಲ್ಲೂ ಮಿತಿ ಮೀರಬೇಡ, ಮಿತಿಯನ್ನು ಇಟ್ಟುಕೋ. ಪ್ರೀತಿ ಕೊಡುವಷ್ಟೇ ಕೊಡಬೇಕು, ಸಂಬಳ ಕೊಡುವಷ್ಟೇ ಕೊಡಬೇಕು, ಸಹಾಯ ಮಾಡುವಷ್ಟೇ ಮಾಡಬೇಕು, ಏನು ಒಳ್ಳೆಯನ್ನು ದಾನವನ್ನು ಕೊಡುವಷ್ಟೇ ಕೊಡಬೇಕು. ಮಿತಿ ಮೀರಬಾರ್ದು. ಮಿತಿ ಮೀರಿದರೆ ಅದನ್ನು ದುರುಪಯೋಗಿಸ್ಕೊಳ್ತಾರೆ. ಅಂತಾಗೆ ನಾವು ಅವಕಾಶ ಕೊಡಬಾರ್ದು. ವಿಚಾರವಿಲ್ಲದೆ ಯಾವುದನ್ನು ಮಾಡಿ ಪ್ರತಿಯೊಂದು ವಿಚಾರ ಯೋಚಿಸಬೇಕು. ಸಹೋದರ ಸಹೋದರಿ, ಎಲ್ಲವನ್ನು ಯೋಚಿಸಿ ಕೆಲಸ ಮಾಡಬೇಕು. ದೇವರ ವಾಕ್ಯ ಪುನಃ 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 ಹೇಳುತ್ತೆ, ಏನು ಮಾಡುತ್ತೀಯ ಯೋಚಿಸಿ ಮಾಡು. 10 ಬಾರಿ ಯೋಚಿಸು, 10 ಬಾರಿ ಯೋಚಿಸು. ಯೋಚಿಸದೆ ಕೆಲಸ ಮಾಡಬೇಡ, ತುಂಬ ಹಾಳಾಗುತ್ತೆ. ಅದೆಷ್ಟು ಮನೆಗಳಲ್ಲಿ ನಾವು ಫ್ರೀಡಮ್ ಕೊಡ್ತೇವೆ. ಮನೆ ಕೆಲಸದ ನಮ್ಮ ಮನೆ ಕೆಲಸ ನಮ್ಮ ಮನೆಯವನಂತೆ ನೋಡ್ಕೊಳ್ತೀರಿ, ಭಾಳ ಸರಿ, ಒಳ್ಳೆಯದು. ಆದರೆ ಅದೆಷ್ಟು ಮನೆಗಳಲ್ಲಿ ಇಂಥವರ ಮನೆಯನ್ನು ಅವರಿಗೆ ಅವಕಾಶ ಕೊಟ್ಟಲ್ಲಿ ಎಲ್ಲವನ್ನ ತಿಳಿದುಕೊಂಡು ಕೊನೆಗೆ ಇದ್ದವರನ್ನು ಕೆಲವರು ಕೊಲೆ ಮಾಡಿ ಮನೆಯಲ್ಲಿದ್ದ ವಸ್ತುಗಳನ್ನ ಅಪಹರಿಸಿಕೊಂಡು ಹೋದವರು ಎಷ್ಟೇ ಜನ ಇದ್ದಾರೆ. ವಿಶ್ವಾಸ ಇಟ್ಟುಕೊಳ್ಳೋದಿಲ್ಲ. ಆದ್ದರಿಂದ ಮಿತಿ ಮೀರಬಾರ್ದು. ಅವರಿಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ತಲೆಯಲ್ಲಿ ಹೊತ್ಕೊಳ್ಬಾರ್ದು, ಕಾಲಿನಲ್ಲಿ ಅಡಿಗೆ ಹಾಕಬಾರ್ದು. ಇಲ್ಲ, ಗೌರವಯುತಗೆ ನಡೆಸಿಕೊಳ್ಳಿ, ಆ ಮಿತಿಯಿಂದ ನೋಡಿಕೊಳ್ಳಿ. ಮುಂದೆ ದೇವರು ವಾಕ್ಯ ಹೇಳ್ತೆ, ನಿನಗೊಬ್ಬ ಊಳಿಗಿದ್ದವನಿದ್ದರೆ ಅವನನ್ನು ನೋಡಿಕೊ, ನಿನ್ನಂತೆ ನೋಡಿಕೊ. ದೇವರ ವಾಕ್ಯ ಹೇಳ್ತೆ, ನಿನ್ನಂತೆ ನೋಡಿಕೊ. ಅವರಿಗೆ ನೋವು ಕೊಡಬೇಡ, ಉಪವಾಸ ಆಗಬೇಡ. ನಿನಗೆಷ್ಟು ಹಸಿವು ಅಷ್ಟೇ ಅವನಿಗೂ ಹಸಿವು ಇದೆ, ನಿನಗೆಷ್ಟೇ ಗೌರವ ಇದೆ ಅವನಿಗೂ ಅಷ್ಟೇ ಗೌರವ ಇದೆ. ನಿನ್ನಂತೆ ನೋಡಿಕೊ. ನಿನಗೇನು ಅಗತ್ಯ ಉಂಟು ಅದನ್ನು ಅವನ ಅಗತ್ಯ ಅಂದ್ಕೊಳ್ಳು. ನಿನಗೆಷ್ಟು ಗೌರವ ಬೇಕು ಅನಿಸಿಕೊಳ್ತಾ ಅಷ್ಟೇ ಗೌರವ ಅವನಿಗೂ ಕೊಡು. ನಿನಗೆಷ್ಟು ಅವಶ್ಯಕತೆ ಇದೆ ಅದೇ ಅವಶ್ಯಕತೆ ಅವನಿಗೂ ಇದೆ ಅಂತ ತಿಳಿದುಕೊಳ್ಳು. ನಿನಗೊಂದು ಕುಟುಂಬ ಇದೆ ಅವನಿಗೊಂದು ಕುಟುಂಬ ಇದೆ ಅಂತ ಅಂದುಕೊಳ್ಳು. ಕೆಲವರು ಕೆಲವು ಕಡೆ ನೋಡ್ತೇನೆ, ಕೆಲಸದ ರಜೆಯನ್ನು ಕೊಡುವುದಿಲ್ಲ, ರಜೆಯನ್ನು ಕೊಡೋದವರಿದ್ದಾರೆ. ಎಷ್ಟೋ ಮಂದಿ ನೋಡ್ತೇನೆ. ಕೆಲಸದ ಕೂಡಲೇ ಅವರು ನೀನು ಸಂಬಳ ಕೊಡ್ತೇವೆ ಅಂದ್ಕೊಂಡ ಮೇಲೆ ಅವರ ಕುಟುಂಬದ ಬದುಕನ್ನು ನೀನು ಕಸಿದುಕೊಳ್ಳಿಕ್ಕಾಗಲ್ಲ. ಸಹೋದರಿಯರೇ, ಅವರ ಕುಟುಂಬದ ಬದುಕು ಅವರಿಗಿದೆ. ಆ ಕುಟುಂಬದ ಬದುಕನ್ನು ಕೊಡಬೇಕು ನಾವು. ನನ್ನ ಮನೆಯಲ್ಲಿ ಕೆಲಸಕ್ಕಿದ್ದಾರಂತ ನಾನು 24 ಗಂಟೆ ದುಡಿಸಿ ಅಥವಾ 6 ತಿಂಗಳಿನ 30 ದಿನ ದುಡಿಸಿದರೆ ಅವನು ಅಥವಾ ಕುಟುಂಬದಿಂದ ಅವನಿಗೆ ಹೆಂಡತಿ ಮಕ್ಕಳಿದ್ದಾರೆ, ಅವರೊಡನೆ 1-2 ದಿನ ಇರಬೇಕು.
ವಾರಕ್ಕೆ ಒಂದಾದರೂ ರಜೆ ಕೊಡಬೇಕು ಸಹೋದರ ಸಹೋದರನೇ. ಅಂಥ ಒಂದು ರಜೆ ಕೊಡ್ತಿದ್ರೆ ಆ ಕುಟುಂಬದವರ ಪ್ರೀತಿ ಅವರಿಗೆ ಎಲ್ಲಿದೆ? ಕೆಲಸದನ್ನು ಅಂದ್ಕೊಂಡ ಮೇಲೆ ಅವರಿಗೆ ಕುಟುಂಬ ಇದೆ, ಅವರಿಗೂ ಪ್ರೀತಿ ಇಲ್ವಾ? ಅವ್ರಿಗೆ ಕುಟುಂಬ ಇಲ್ವಾ? ಅವ್ರಿಗೆ ಆಸೆ ಇಲ್ವಾ? ಅವರಿಗೂ ಒಂದು ಸ್ವಲ್ಪ ವಿಶ್ರಾಮ ಬೇಡವಾ? ಎಲ್ಲ ಬೇಕು. ಆದ್ದರಿಂದ ದೇವರ ಕೆಲಸದವ ನಿನ್ನಂತೆ ಅಂದುಕೊಳ್ಳು. ನಿನಗೆಷ್ಟು ವಿಶ್ರಾಮ ಬೇಕು ಅವನಿಗೂ ಬೇಕು, ನಿನಗೆಷ್ಟು ಕುಟುಂಬದ ಪ್ರೀತಿ ಬೇಕು ಆತನಿಗೂ ಕುಟುಂಬದ ಪ್ರೀತಿ ಬೇಕು, ನಿನಗೆಷ್ಟು ರಜೆ ಬೇಕು ಅವನಿಗೂ ರಜೆ ಬೇಕು. ಎಲ್ಲವನ್ನು ಅರ್ಥ ಮಾಡಿಕೊಳ್ಳು. ಮುಂದೆ ದೇವರ ಬಗ್ಗೆ ಮುಂದುವರಿಸಿ ಹೇಳುತ್ತೆ, ನಿನಗೊಬ್ಬ ನಿನ್ನಂತೆ ನೋಡ್ಕೊ, ಅವನನ್ನು ನೋಡಿಕೊಂಡಿದ್ಯಾ ನಿನಗೊಬ್ಬ ಊಳಿಗೆದವನಿದ್ದರೆ ನಿನ್ನಂತೆ ಅವನನ್ನು ಸುಧಾರಿಸು. ನಿನ್ನಂತೆ ಅವರನ್ನು ಸುಧಾರಿಸು. ನಿನ್ನ ಸ್ವಂತ ಪ್ರಾಣದಂತೆ ಅವನ ಅಗತ್ಯ ನಿನಗುಂಟು. ಆದರೆ ನಿನ್ನ ಸ್ವಂತ ಪ್ರಾಣದಂತೆ ನೋಡಿಕೊಳ್ಳು. ಅವನಿದ್ದರೆ ನಿನಗೆ ಆಧಾರ, ಕೆಲಸದನಿದ್ದರೆ ನಿನಗೆ ಒಂದು ತುಂಬ ಆಧಾರ. ಆದ್ದರಿಂದ ಅದನ್ನು ಅರ್ಥ ಮಾಡಿಕೊಳ್ಳು. ಅವನು ನಿನಗಾಗಿದ್ದಾನೆ. ಅವನನ್ನು ನೀನು ಕೆಟ್ಟದಾಗಿ ದುಡಿಸಿದರೆ ನಿನ್ನನ್ನೇ ನೀನು ಕಳ್ಕೊಳ್ತೀಯ. ಅವನನ್ನು ನಿರ್ದಯದಿಂದ ಕಂಡರೆ ಓಡಿಬಿಟ್ಟಾನು. ಅವನನ್ನು ಹುಡುಕಿಕೊಂಡು ಎಲ್ಲೇ ಸುತ್ತಬೇಕಾದಿತ್ತು. ಎಷ್ಟೋ ಜನ ಇವತ್ತು ಕೆಲಸಕ್ಕೆ ಜನ ಸಿಗಲ್ಲ. ಕೆಲಸದ ಜನ ಬೇಕು ನಮಗೆ. ಒಳ್ಳೆಯದಾಗಿ ದುಡಿಸೋದಿಲ್ಲ ನಾವು, ಮತ್ತು ಕೆಲಸಕ್ಕೆ ಬೇಕಂದು ಹುಡುಕುತ್ತೀವಿ. ಹೇಗೆ ಸಾಧ್ಯ? ಕೆಲಸದವ್ರು ಬೇಕು ನಮಗೆ, ಆದರೆ ಅವರನ್ನು ನಡೆಸಿಕೊಳ್ಬೇಕು. ದೇವರ ಬಗ್ಗೆ ಹೇಳ್ತಿದ್ದ, ಕೆಲಸದವರನ್ನು ಸರಿಯಾಗಿ ನಡೆಸಿಕೊಳ್ಳಿ. ಅವರು ಮನುಷ್ಯರಂತೆ ನಡೆಸಿಕೊಳ್ಳಿ, ದೇವರ ಸೃಷ್ಟಿಯಾಗಿ ನಡೆಸಿಕೊಳ್ಳಿ. ನಿಮ್ಮ ಮನೆ ಯಾರು ಕೆಲಸಕ್ಕೆ ಬರ್ತಾರೆ? ಹಲವಾರು ನಮಗೆ ಕೆಲಸಕ್ಕೆ ಜನ ಇಡ್ತೀವಿ, ಮುಟ್ಟಿದ್ದು ಆಗಲ್ಲ, ನೋಡಿದ್ದು ಆಗಲ್ಲ, ಕೂತ್ಕೊಂಡ್ರೆ ಆಗಲ್ಲ, ಆಚೆ ಹೋದ್ರೂ ಆಗಲ್ಲ, ಹೊರಗೆ ಹೋದ್ರೂ ಆಗಲ್ಲ, ಏನು ಮಾಡಿದ್ರೂ ಆಗಲ್ಲ. ಮನುಷ್ಯರಲ್ಲ ಅವರು. ಅಂಥ ರೀತಿಯಲ್ಲಿ ನಡೆಸ್ಕೊಳ್ಬಾರ್ದು, ಮನುಷ್ಯನಂತೆ ನಡೆಸ್ಕೊಳ್ಬೇಕು ನಾವು. ಇದೇ ದೇವರ ವಾಕ್ಯ ಹೇಳುತ್ತೆ. ದಾಮಿ ದೇವರೇ, ಇವತ್ತಿನ ಈ ವಾಕ್ಯದ ಮೂಲಕ ನಮ್ಮ ಊಳಿಗದವರನ್ನ, ಕೆಲಸದವರನ್ನ, ಸೇವಕರನ್ನು ಯಾವ ರೀತಿ ನಡೆಸಿಕೊಳ್ಬೇಕು ಎಂಬ ನಮಗೆ ನೀವು ಜ್ಞಾನವನ್ನು ನೀಡಿದ್ದೀರಿ. ಇದರಂತೆ ನಡೆದು ನಮ್ಮ ಕೆಲಸದವರನ್ನು, ಸೇವಕರನ್ನು, ಊಳಿಗದವರನ್ನು ಗೌರವಸ್ಥವಾಗಿ ಅವರನ್ನು ನಡೆಸಿಕೊಳ್ಳಲು, ಪ್ರತಿಯೊಂದಕ್ಕೂ ಮಿತಿ ಮೀರದಂತೆ ಅಥವಾ ಮಿತಿ ಕೆಳಗೆ ಬರದಂತೆ ಅವರನ್ನು ನೋಡಿಕೊಂಡು ಪ್ರೀತಿಯಿಂದ ಅವರನ್ನು ನಡೆಸಿಕೊಳ್ಳುವಂಥ ಹೃದಯವನ್ನು ನಮಗೆ ಕೊಡಿರಿ. ನಿಮ್ಮ ಸೃಷ್ಟಿಗಳಿಂದ ಗೌರವವನ್ನು ಕೊಡುವಂಥ ಹೃದಯವನ್ನು ನಮಗೆ ಕೊಡಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇಲೆ